ಮಂಗಳೂರಿನ ಪೇಪರ್ ರಾಕೆಟ್ ಸಂಸ್ಥೆಯ ವತಿಯಿಂದ ಹ್ಯಾರಿ ಪಾಟರ್ ಫೆಸ್ಟಿವಲ್ ಆಫ್ ಮ್ಯಾಜಿಕ್ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆ ಮಂಗಳೂರಿನ ಮಣ್ಣಗುಟಿಯ ವರ್ಟೆಕ್ಸ್ ಲಾಂಜ್ನಲ್ಲಿ ಶುಕ್ರವಾರ ಆರಂಭಗೊಂಡಿದೆ. ಎಂಜಿಎಂ ರಿಯಾಲಿಟಿ ವ್ಯವಸ್ಥಾಪಕ ಪಾಲುದಾರ ಗುರುದತ್ ಶೆಣೈ, ಪೇಪರ್ ರಾಕೆಟ್ ಪುಸ್ತಕ ಮಳಿಗೆಯ ಸ್ಥಾಪಕಿ ರೂಪಶ್ರೀ ಶೆಣೈ, ದೈಜ್ವರ್ಲ್ಡ್ ಮೀಡಿಯಾ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ನ ಮಾರ್ಕೆಟಿಂಗ್ ಮುಖ್ಯಸ್ಥ ಪ್ರವೀಣ್ ತಾವ್ರೋ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದರು. ಪೇಪರ್ ರಾಕೆಟ್ ಸಂಸ್ಥೆಯ ಸ್ಥಾಪಕರಾದ ರೂಪಶ್ರೀ ಶೆಣೈ ಅವರು ಮಾತನಾಡಿ, ಹ್ಯಾರಿ ಪಾಟರ್ ಪುಸ್ತಕ ಓದಿದವರಿಗೆ ಹಾಗೂ ಅವರ ಸಿನಿಮಾಗಳನ್ನು ನೋಡಿದವರಿಗೆ ಅತ್ಯುತ್ತಮ ಅನುಭವ ಸಿಗಲಿದೆ. ಡೆಕೋರ್ನಿಂದ ಹಿಡಿದು ವೇದಿಕೆ, ಕಾರ್ಯಕ್ರಮ, ಮನೋರಂಜನಾ ಆಟಗಳು, ಹ್ಯಾರಿ ಪಾಟರ್ ಅವರ ಕುರಿತ ಪುಸ್ತಕ, ಸಿನಿಮಾಗಳ ಕುರಿತು ರಸಪ್ರಶ್ನೆ, ಮನೋರಂಜನೆ, ಸಂಗೀತ, ಡ್ಯಾನ್ಸ್ ಪ್ರದರ್ಶನ ಇತ್ಯಾದಿಗಳನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 10ರಿಂದ ರಾತ್ರಿ 8ರವರೆಗೆ ಪ್ರದರ್ಶನ ನಡೆಯಲಿದೆ. ಅಭಿಮಾನಿಗಳಿಗೆ ದಿನವಿಡೀ ವಿವಿಧ ಅನುಭವ ಪಡೆಯಬಹುದಾಗಿದೆ. ಇನ್ನು ಆಗಸ್ಟ್ 9ರಂದು ಮಂಗಳೂರಿನ ಪಾಟರ್ ಅಭಿಮಾನಿಗಳು ಹ್ಯಾರಿ ಪಾಟರ್ ರೀತಿಯಲ್ಲಿ ಉಡುಪು ಧರಿಸಿ ಆಗಮಿಸಲಿದ್ದು, ಅದರಲ್ಲಿ ಅತ್ಯುತ್ತಮ ಪ್ರದರ್ಶನಕ್ಕೆ ಬಹುಮಾನ ವಿತರಿಸಲಾಗುವುದು. ಆಗಸ್ಟ್ 10ರಂದು ದಿನವಿಡೀ ಕಾರ್ಯಕ್ರಮಗಳು ನಡೆಯಲಿದೆ. ಹ್ಯಾರಿ ಪಾಟರ್ ಅವರ ಕುರಿತಾದ ಪುಸ್ತಕಗಳು, ಬ್ಯಾಗ್ಗಳು ಸೇರಿದಂತೆ ವಿವಿಧ ವಸ್ತುಗಳು ಪ್ರದರ್ಶನ ಹಾಗೂ ಮಾರಾಟ ಇರಲಿದೆ ಎಂದರು. ವ್ಯವಸ್ಥಾಪಕ ಪಾಲುದಾರರಾದ ಗುರುದತ್ ಶೆಣೈ, ಮಹೇಶ್ ಶೆಟ್ಟಿ, ಮಂಗಳ್ದೀಪ್, ಎಆರ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ನಾವು ಇಲ್ಲಿ ವರ್ಟೆಕ್ಸ್ ಲೌಂಜಲ್ಲಿ ಪೇಪರ್ ರಾಕೆಟ್ ಬುಕ್ ಸ್ಟೋರಿಂದ ಹ್ಯಾರಿ ಪಾಟರ್ ಫೆಸ್ಟಿವಲ್ ಆಫ್ ಮ್ಯಾಜಿಕ್ ಅಂತ ಒಂದು ಇವೆಂಟ್ ಮಾಡ್ತಾ ಇದ್ದೇವೆ. ಇದು 3 ದಿನದ್ದು ಇವೆಂಟ್. ಇದರಲ್ಲಿ ಹ್ಯಾರಿ ಪಾಟರ್ ಬುಕ್ಸ್ ಮತ್ತು ಮೂವೀಸ್ ಓದಿದವರಿಗೆ ತುಂಬಾ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗ್ತದೆ. ಇಲ್ಲಿ ಡೆಕೋರಿಂದ ಹಿಡಿದು ಸ್ಟೇಜ್ ಪ್ರೋಗ್ರಾಮ್ ಆಗಲಿ, ಈ ಗೇಮ್ಸ್, ಕ್ವಿಝಸ್ ಮತ್ತು ಕಾಸ್ಪ್ಲೇ ಮತ್ತು ಆ ಬುಕ್ ಮತ್ತು ಮೂವೀಸಲ್ಲಿರುವ ಹಾಗೆ ಸ್ಪೆಲ್ಸ್ ಆ್ಯಂಡ್ ಪೋರ್ಷನ್ಸ್ ಅಂಥದ್ದೆಲ್ಲ ಎಕ್ಸ್ಪೀರಿಯನ್ಸ್ ನಾವು 3 ದಿನ, ಅದು 8th, 9th, 10th ಆಫ್ ದಿಸ್ ಮಂತ್, ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಮಾಡ್ತಾ ಇದ್ದೇವೆ. ಟೈಮಿಂಗ್ಸ್ ವಿಲ್ ಬಿ ಫ್ರಮ್ ಮಾರ್ನಿಂಗ್ 10 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಇದು ಓಪನ್ ಇರ್ತದೆ. ಆ್ಯಂಡ್ ಥ್ರೂಔಟ್ ದ ಡೇ ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್ ಸ್ಲಾಟ್ಸ್ ಪ್ರಕಾರ ಮಾಡ್ತಾ ಇರ್ತೇವೆ. ನಾವು ಸ್ಟೇಜ್ ಪ್ರೋಗ್ರಾಮ್ಗಳು ಇವತ್ತು ನಡೀತದೆ. ಮ್ಯೂಸಿಕ್ ಪರ್ಫಾರ್ಮೆನ್ಸ್, ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಈಟಿಂಗ್ ಕಾಂಟೆಸ್ಟ್, ಸಿಸ್ಲರ್ ಈಟಿಂಗ್ ಕಾಂಟೆಸ್ಟ್ ಇದೆ ಇವತ್ತು. ಹಾಗೆ ಗೇಮ್ಸ್, ಕ್ವಿಝಸ್ ಕೂಡ ಇದೆ. ಸ್ಯಾಟರ್ಡೆ ನಾವು ಕಾಸ್ಪ್ಲೇ ನಮ್ಮದು ಮೇನ್ ಇವೆಂಟ್ ಆಗಿರ್ತದೆ. ತುಂಬ ಮಂಗಳೂರಿದು ಪಾಟರ್ ಹೆಡ್ಸ್ ಯಾರಿದ್ದಾರೆ ಅವರು ಇದು ಪಾಟರ್ ವರ್ಲ್ಡ್, ಇದು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಹಾಗೆ ಡ್ರೆಸ್ ಅಪ್ ಮಾಡಿ ಬರ್ತಾರೆ. ಅದೊಂದು ಕಾಂಪಿಟೇಷನ್ ಥರ ನಾವು ವಿನ್ನರ್ಸನ್ನು ಸಹ ಅನೌನ್ಸ್ ಮಾಡ್ತೇವೆ. ಆನ್ ದ ಲಾಸ್ಟ್ ಡೇ ನಮ್ಮದು ವಿಸರ್ಡಿಂಗ್ ವರ್ಲ್ಡ್ ಅಂತ ಒಂದು ಮಾಡ್ತಾ ಇದ್ದೇವೆ. ಫುಲ್ ಡೇ ಪ್ರೋಗ್ರಾಮ್ ವೇರ್ ಪೀಪಲ್ ಕ್ಯಾನ್ ಕಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮೇಕಿಂಗ್ ಪೋರ್ಷನ್ಸ್, casting spells and the entire Potter verse. I am here at Vortex Lounge for the event called Harry Potter and the Magical Festival. So it's a event, we thank Paper Rocket for bringing this event to us. It's a 3 days event in which you can experience the total Hogwarts experience, total Harry Potter experience. Like, it's specially for the Potterheads and the non-Potterheads to experience this, so that they can take more interest in Harry Potter era. Things you can expect here is like total like fun games or eating competitions, Harry Potter menu in our cafes, and what we can do is like also like photo booths, like so that you're like wearing robes and stuff. So the event begins at 10 a.m. until it's still 8 p.m. Then registrations are still open. You can come to our desk and register yourself. Risha speaking from Vertex. This is a 3-day event which is conducted by Paper Rocket. It is regarding Harry Potter. Long back I had read the book of Harry Potter. Now it is we can witness that the Harry Potter story
enacted here in Vertex Lounge, Managudda. It's a 3 days program until Sunday evening. I wish them all the best.